Okay guys, right start. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. Crashing in my car, wake up in a bar. I'll be a superstar, just on my avatar. This world is so bizarre, empty out the reservoir. Yeah, I'm taking 6 shots, yeah, straight to the face. And I wanna get lost. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾರ್ಸ್. ನಾವು ಬೆಂಗಳೂರು ಬಿಟ್ಬಿಟ್ಟು ನಾವು ಒಂದು ಟ್ರಿಪ್ ಹೊರಟಿದ್ದೀವಿ ಸಂಡೇ ಮಾರ್ನಿಂಗ್. ನಾನು ವೆಂಕಿ, ದರ್ಶನ್, ಮಣಿ ಆ್ಯಂಡ್ ಕರುಣ್, ನನ್ನ ಓಲ್ಡ್ ಫ್ರೆಂಡ್ಸ್. ನಾವು ಹೊರಟಿರೋ ಟ್ರಿಪ್ಪು ಹೊಗೇನಕಲ್ ಕಡೆಗೆ. ಒಂದಷ್ಟು ಪ್ಲ್ಯಾನ್ಸ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಿ ಕೊನೆಗೆ ಇದನ್ನ ಫೈನಲ್ ಮಾಡಿದ್ದೀವಿ ಮಿಡ್ ನೈಟು. ಸೊ ನಾವು ಹೊರಟಿರೋದು 4:30 ಗಂಟೆಗೆ ರೂಮಿಂದ. ಇವಾಗ ನಾವು ಹೊಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 5:22. ಫುಲ್ ಮಂಜು ತುಂಬಿಕೊಂಡಿದೆ. ಹೊಸೂರು ರೋಡ್ ಹತ್ರ ಸಿಗ್ನಲ್ ಹತ್ರ ಒಂದಿದ್ದೀವಿ. ಫುಲ್ ಜಾಮು, ರೋಡ್ ನೋಡ್ಬೋದು, ಫುಲ್ ಮಿಸ್ಟು, ಫುಲ್ ರೈಡರ್ಸ್ ಇದ್ದಾರೆ ಎಲ್ಲ. ರೋಡ್ ಒಂಚೂರು ಕಾಣಿಸ್ತಿಲ್ಲ. ನಂಗೆ ಟೀ ಹೋಗರು. ಕೆಂಪಾದವೋ ಎಲ್ಲ ಕೆಂಪಾದವೋ. Lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy. Don't think I'll get home safe. So I'm taking 6 shots all straight to the face. I'm taking 6 shots, are you coming with me? I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy. Don't think I'll get home safe. So I'm taking 6 shots all straight to the face. I'm taking ಟೀ ಕಡೆ ನಾ ಪೋರೆ ಸೂಪ್ ಕಡೆ ಅಂತ ಯಾಕೆ ಹಾಕಿ ಓಕೆನಾ? ಹಂಗೆ ಹಿಡ್ಕೊಳ್ಳಿ. ಓಕೆ. ಇದಾ ಅಂಚೆಟ್ಟಿ ಕೂಟ್ ರೋಡ್, ಶಾಲವರ ಕೂಟ್ ರೋಡ್, ಹೊಗೇನಕಲ್ ಮೈನ್ ರೋಡ್ ಎಲ್ಲ ಪೂರ ಹಾಕ್ಬಿಡಿ. ಫೇಸ್ಬುಕ್ ಅಲ್ಲಿ ಹಾಕ್ಬಿಡಿ, ನೋಡ್ಲಿ, ಚೆನ್ನಾಗಿರುತ್ತೆ. ನಮ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಕಿ ಯೂಟ್ಯೂಬ್ ಅಲ್ಲಿ ಹಾಕಿ, ಪರವಾಗಿಲ್ಲ, 1000 ಜನ ನೋಡ್ಲಿ. ಎಲ್ಲ ಹಂಗೆ ನೋಡ್ಕೊಳ್ಳಿ. ಡಬಲ್ ಆಗಿ ಹಾಕ್ತಾ ಇರ್ತೀನಿ. ಅಣ್ಣನ ಅಂಗಡಿಗೆ ಬನ್ನಿ. ಹೆಸರು ಗಣೇಶ್ ಅಂತ ಹಾಕೊಳ್ಳಿ. ಗಣೇಶ್ ಎತ್ಕೊಬ, ಈ ಕಡೆ ಬಾರ, ನಿತ್ಕೊಬರ. ಇಲ್ಲಿ ಎತ್ತಿ ಕೊಡ್ತಾ ಇರ್ಬೇಕು. ಅಲ್ಲಿ ಮಾಡಬೇಡ, ಗಲೀಜ್ ಇರ್ತದೆ. ಇನ್ನು ಸಾಕಿದು, ಆಮೇಲೆ ಕೊಡೋಣ. ಈರುಳ್ಳಿ, ಅದಕ್ಕಿನ್ನ ಸ್ವಲ್ಪ ಮಸಾಲೆ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. ಇದೆ ಸರ್, ನೈ ತುಪ್ಪ ಹಾಕ್ತೀನಿ ನೋಡ್ಕೊಳ್ಳಿ. ಹಂಗೆ ನಂದಿನಿ ತುಪ್ಪ. ನಾನು ಇಲ್ಲಿದ್ದೀನಿ, ಹಾಕಿ ಅದೇ ತರ. ನನ್ ಮಾತ್ರ ಕವರ್ ಮಾಡಬೇಡಿ. ನಿಮ್ನ ಕವರೇ ಮಾಡಲ್ಲ. ಓಕೆ, ಯಾಕಂದ್ರೆ ಫೇಮಸ್ ಆಗ್ಬಿಡ್ತೀರಾ. ನಿಮ್ಮ ಹೆಸರು ಗಣೇಶ್ ಅಂತ ಮಾಡ್ಕೊಳ್ಳಿ. ಕೊಡಿ ಸಾರ್, ಹಂಗೆ ಪ್ಲೇಟ್ ಕೊಡಿ. ಮೇಲೆ ಗಟ್ಟಿ ಚಟ್ನಿ ಹಾಕಿ ಅನ್ಕೊಂಡು ಮಾಡ್ಕೊಳ್ಬೋದು. ಮಗ ತೋರ್ಸ ಬೆಣ್ಣೆ ದೋಸೆ. ಹಂಗೆ ಇದು ಮಾತ್ರ ವಿಡಿಯೋ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಡಬಲ್ ರೋಸ್ಟ್.
ಇದು ಸ್ವಲ್ಪ ಕಲರ್ ಹಾಕ್ತೀನಿ, ನಾವು ಇನ್ನೂ ಚೆನ್ನಾಗಿ ಬೀಳೋದು. ಅವನು ವಿಡಿಯೋ ಮಾಡ್ಕೊಳ್ಳಿ ಹಂಗೆ, ಅವನಿಗೆ ಹಾಗೆ ಸ್ವಲ್ಪ ಸೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇಲ್ಲಿಂದ 48 ಕಿಲೋಮೀಟ್ರ್ ತೋರಿಸುತ್ತೆ. 48 ಕಿಲೋಮೀಟ್ರ್ ಮುಂಚೆ ಸ್ವಲ್ಪ ಘಾಟ್ ರೋಡ್ಸ್ ಎಂಟ್ರ್ ಆಗ್ತಿದ್ದಂಗೆ ಒಂದು ಒಳ್ಳೆ ಹೋಟೆಲ್ ಸಿಕ್ತು, ಹಾಲ್ಚಟ್ಟಿ ಅಂತ. ಅಂಚಟ್ಟಿ ಏನೋ ಊರ ಹೆಸರು ಅಂಚಟ್ಟಿ ಅಂತ ಏನಿದೆ. ಸಖತ್ತಾಗಿರೋ ಮೊಟ್ಟೆ ದೋಸೆ ಮತ್ತು ಕಲ್ಕಿ ಈ ಥರ ಎಲ್ಲ ಎಗ್ ವೆರೈಟೀಸ್ ಮಾಡಿಕೊಡ್ತಾರೆ. ಸಖತ್ತಾಗಿತ್ತು, ಹೊಟ್ಟೆ ತುಂಬ ತಿಂದ್ವಿ. ಒಂಥರ ಘಾಟ್ ರೋಡ್ಸ್ ಮಗ ಇದು, ಘಾಟ್ ರೋಡು. ಓ ಮೈ ಗಾಡ್, ಹೆಂಗಿದೆ ನೋಡಿದು, ವಾವ್, ಸಖತ್ತಾಗಿಲ್ಲ. 6 shots, are you coming with me? Sometimes you need to let loose, grab juice, get goose, tattoos, taboos, get screwed. Loosen up, buttercup, all those hate comments will never make you feel enough. We're all adequate graduates, heart full of calluses, but we know calculus. Damn, ain't that fabulous? Can't wait to apply all those mathematicus. But we can't get a job that pays us enough. I'm about to pop off. Fuck you, you're lost. We all know that we never really want a boss. Forest entry, 20 rupees for one bike. So I'ma do what I want to, something I can't undo. Yeah, I'ma do what I want to, something I can't undo. I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. எல்லாமே இங்கே இருக்குது இடம். நம்ம போனால் செப்பரேட்டாக வச்சுக்குவாங்க. இங்கே ஃபுல்லாக ரெஷில் இருக்கும், அவ்வளோதான். இங்கே போனால் ஃபால்ஸ் இருக்குது, பப்ளிக் இது. சரி, அங்கே இருந்து மசாஜ் எல்லாம் 1 மணி நேரம் ஆகும் மசாஜ், அவ்வளோதான். 5 பேர் வந்தால் 1 மணி நேரம். 5 பேருக்கு சுகராக மசாஜ் பண்ண 1.5 மணி நேரம் 1 மணி நேரம் ஆகிடும். எத்தனை நாள் என்ன சொன்னீங்களோ அதுக்கு தமிழ் பேசிக்கலாம். டிக்கெட் எடுங்க. அதுதான் கேட்குறேன், கொஞ்சம் கேட்கணும். எவ்வளோ நேரம் இருப்பீங்க? ஜாலியாக பிடிக்கிறீங்க. 2 மணி நேரமா ஒரே மணி நேரத்தை முடிக்கணும். அவ்வளோ ಕೊಲ್ಪೆ ನಮ್ದಲ್ಲಿ ದರ್ಶನ್ ತುಂಬಾ ಝೂಮ್ ಹಾಕ್ಬಿಟ್ಟಿದ್ರಾ? ಬ್ಯಾಗ್ ತೆಗಿಯಾ? ಅಣ್ಣಿಂಗೆ ಮಧ್ಯ, ಅಣ್ಣಿಂಗೆ ಮಧ್ಯ. ಅಡಿಗೆ ಹೋಗ್ತದೆ. ಲೈಫ್ ಜಾಕೆಟ್ ಇದೆಯಾ? ಲೈಫ್ ಜಾಕೆಟ್ ಒಂದು வேணும். எனக்கு ஸ்விம்மிங் வராது, நான் ஒருத்ததான் பையன் ஃபேமிலிக்கு. நாங்கள் 10 பேரா? நாங்கள் ஒருத்தன் தான் மேನ್. ಮಾಡಿ ಮೊಬೈಲ್ ಜೋಬನ್ನ ನೀರಿಗೆ ಹಾಕ್ಬಿಡಿ, ಎಲ್ಲರೂ ಒಂದೇ ಇರೋದು. ಯಾಕೆ ಒಂದು ಸೈಡ್ ಕೂತ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಿ. ನೀವೇ ಎಲ್ಲ ಅವರಿಗೆ ಐಡಿಯಾ ಹೇಳ್ಕೊಡ್ತಾ ಇದ್ದೀರಾ? ಹಲೋ ಹಲೋ, ಈ ಕಡೆ ಚೂಡು. ಕಣ್ ಕಾಣಿಸಲ್ಲನಾ? ಓ ಮಣಿಕಂಠ, ವೆಂಕಟರಮಣ. ಹಲೋ. ಇಲ್ಲ ಟ್ರೋಲ್ ಆಗ್ಬೇಕ್ರಿ ಯೂಟ್ಯೂಬಲ್ಲಿ. ಶರ್ಟ್ ತಗೊಂಡು ಏನು ಫೇಸ್ಬುಕ್ಕಲ್ಲಿ ಹಾಕ್ಬಿಡ್ತೀರಾ, ವೇಸ್ಟ್. ಸಂದೀಪ್ ಟಾಕ್ಸ್, ಸ್ಯಾಂಡಿ ಟ್ಯಾಕ್ಸ್. ವಿಡಿಯೋ ಮಾಡ್ತೀರಾ? ಎಷ್ಟೊತ್ತಾಗತ್ತೆ? ಎಸ್ ಅಲ್ಲಿಂದ ಇಲ್ಲಿದಂಗೆ ತೆಪ್ಪ ಕರ್ಕೊಂಬರ್ತಾರೆ. ಆಮೇಲೆ ಇಲ್ಲಿ ಸ್ವಲ್ಪ ನಡಿಬೇಕಂತ, ಯಾಕಂದರೆ ತೆಪ್ಪ ಹೋಗೋಕ್ಕೆ ಅಲ್ಲೆಲ್ಲ ಕಲ್ಲಿದೆ. ಸೊ ಹಾಗಾಗಿ ಕಲ್ಲೆಲ್ಲ ದಾಟ್ಸ್ಕೊಂಡು ಎತ್ಕೊಂಡು ಹಿಂಗೆ ಹೋಗ್ತಾರೆ. ನಾವು ಇಲ್ಲಿಂದ ಆ ಕಡೆಗೆ ನಡ್ಕೊಂಡು ಹೋಗಿ ಅಲ್ಲಿ ಮತ್ತೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ನೀರು ಜಾಸ್ತಿ ಇದ್ದರೆ ಮೇ ಬಿ ತೆಪ್ಪನ
ಹಿಂಗೆ ನಡೆಸ್ತಾರೇನೋ ಗೊತ್ತಿಲ್ಲ. ಹಿಂಗೆ ಹೊತ್ಕೊಂಬರ್ತಾರೆ. ಅಷ್ಟು ದೊಡ್ಡ ತೆಪ್ಪನ ಒಬ್ಬನೇ ಎತ್ಕೊಂಡು ಹೋಗ್ತಾರೆ ಗುರು. ತೆಪ್ಪೆ ಅಲ್ಲ ಅದು, ತೆಪ್ಪ. ಬಾ ನೀ ತಪ್ಪಗಿರ್ಬೇಕು ಬಾ. ಈಗ ಈ ಥರ ಕಟ್ಟೆಗಳನ್ನ ಎತ್ಕೊಂಡಾಗ ಆ ಕಡೆ ದೊಡ್ಡ ಜಾಗ ಇಟ್ಕೊಂಡು ತಗೊಂಡ್ಬರ್ತಾರೆ. ಕಲ್ಲು ಕಲ್ಲಮ್ಮ, ಹೆವಿ ಕಲ್ಲು. ಓ ಮೈ ಗಾಡ್, ಇದಕ್ಕೆ ಹೋಗೇನ ಕಲ್ಲು ಅಂತಾರ? ಬರೀ ಕಲ್ಲೇ ಇದೆ ನೋಡ್ರಿ, ಕಲ್ಲುಗಳೆಲ್ಲ ಇದೆ. ನಮಸ್ಕಾರ. ಅವ್ರಿಗೆ ಗೊತ್ತಾಗಿಲ್ಲ. ಇಲ್ಲೆಲ್ಲ ನೋಡಿದ್ರು ನೆಟ್ವರ್ಕ್ ಕಮ್ಮಿ ಇದೆ. ಯೂಟ್ಯೂಬ್ಗೆ ಇನ್ಸ್ಟಾಗೆ ಫೋಟೋ ಇಡಬೇಕು. ಅದಾ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರ ಸರದಿ ಬಂದಾಗ ಅವ್ರ ಜೊತೆ ನಾವು ಹೋಗ್ಬೇಕು. ಅಲ್ಲಿ ತನಕ ಕ್ಯೂವಲ್ಲಿ ಇದ್ದಾರೆ. ಅಲ್ಲಿ ತನಕ ಕ್ಯೂವಲ್ಲಿ ಇದೆ ನೋಡಿ, ತುಂಬ ಜನ ಇದ್ದಾರೆ ನಡೆಸೋರು. ಅವ್ರಿಗೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡೋದು ಆ್ಯಕ್ಚುಲಿ 1,500,000. ಹಾ, ಓ ದೇವ್ರೇ, ಕೆಳಗಡೆಯಿಂದ ಬಿಡೋದಾ? ಕ್ಯೂ ನಿಂತವ್ರೆ. ನಮ್ಮ ಜೊತೆ ಬಂದವ್ರು ಇದರಲ್ಲೇ ಇದ್ದಾರೆ. ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಒಬ್ಬೊಬ್ಬರನ್ನೇ ಬಿಡ್ತಾರೆ. ಅಷ್ಟೊತ್ತಿ ನಾವು ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಬಿಟ್ಟು ಹಿಂಗೆ ಅಲ್ಲಿ ತನಕ ಹೋಗೋದು. ನಮ್ಮವ್ರು ಯಾರು? ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಓಕೆ, ಎಕ್ಸ್ಕ್ಯೂಸ್ ಮೀ. ಇವ್ರು ಆಲ್ರೆಡಿ ಆಗಲೇ ಬಂದವ್ರಾ ನಮಗಿಂತ ಮುಂಚೆ? ಓ ಮೈ ಗಾಡ್, ಇವನ್ ಫೈಟಿಂಗ್. ದರ್ಶನ್, ಅಲ್ಲಿದೆ ಬನ್ನಿ ಗಾಡಿ. ಇಲ್ಲ, ಅಲ್ಲಿದೆ. ಇಲ್ಲಿಂದ ಜಂಪ್ ಮಾಡ ಅಲ್ಲಿಗೆ. ಬಾ ರಾಜ, ರಾಜ. ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾರೋ. ಬೇಡ ಬೇಡ, ಮಾಡ್ಕೊತೀನಿ. ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ನಾನು ಕಾರ್ನರ್ ಕೂತ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮಗ. ಅಯ್ಯೋ,
ದರ್ಶನ್ ಚೆಲ್ ಚೆಲ್ ಚಾಪ್ ಹೋಗ್ತೀವಿ. ಮೇಲೆಲ್ಲ ಸ್ಟೋನ್ ನೋಡು ಗುರು. ಯಾವ ತರ ಕಲ್ಲಿದು ಈ ತರ? ಹೊಗೆನ ಕಲ್ಲಿದೆ. ಏನಕ್ಕೆ ಹೊಗೆನ ಕಲ್ಲು ಅಂತ ಹೆಸರಿದೆ ಹೇಳು? ಯೋಯೋ ಮಾಡಿ. ಅಣ್ಣ ಹೊಗೆನ ಕಲ್ಲು ಎದಕ್ಕೆ ಪೇರು ಒಂದಿಸಿಂಗೆ? ಕನ್ನಡದಲ್ಲಿ ಹೋಗೋದಿಲ್ಲಯಾ? ಒಗನೆಕಲ್ಲು ಬಾರ್ಡರ್ ಇದೆ ಇಲ್ಲಿ ಕರ್ನಾಟಕ ಜಾತ್ರೆ. ಓಕೆ, ಇದು ತಮಿಳ್ನಾಡು. ಓ ಇದು ಕರ್ನಾಟಕ, ಇದು ತಮಿಳ್ನಾಡು. ಇದು ತಮಿಳ್ನಾಡು, ಆ ಕಡೆ ಕರ್ನಾಟಕ. ಓಕೆ, ಹೊಗ ಬರ್ತಲ್ಲ, ಹಾ ಹಾ. ಅದಕ್ಕೆ ಒಗನೆಕಲ್ಲು. ಏನ್ ಕಲ್ಲು? ಒಗನೆಕಲ್ಲು ತಮಿಳು. ಹಾ ಹಾ ಹಾ. ಓಕೆ ಕನ್ನಡ. ಓಕೆ ಓಕೆ. ಬೇಸಿಕಲಿ ಇಟ್ಸ್ ಕನ್ನಡ ವರ್ಡ್. ಹೊಗೆ ಅಂದ್ರೆ ಹೊಗೆ ಬಿಡ್ತಾರೆ ಕಲ್ಲಲ್ಲ, ಅದಕ್ಕೆ ಹೊಗೆನ ಕಲ್ಲು. ಉಳಿದವ್ರ ಕಣ್ಣಂತೆ. ನಿಮ್ಗೆ ಹೆಂಗ್ ಬೇಕು ಹಂಗ ಅನ್ಕೊಳ್ಳಿ ಅಷ್ಟೇ. ಬಟ್ ಇದು ವಾಟರ್ ಪ್ರೂಫ್ ಯಾರ ಹತ್ರ ಇದೆ? ಕವರ್ ಯಾರ ಹತ್ರ ಇದೆ? ಬಟ್ ಸೈಕ್ ಆಗಿದೆ ಕಲ್ಲುಗಳು ಮಾತ್ರ. ಒಂದೊಂದ್ ತರ ಫಾಲ್ಸ್ ಇದೆ ಇಲ್ಲಿ. ವಾವ್. ಓ ಮೈ ಗಾಡ್ ಗಾಡ್. ಆಗ್ಲಿನ ತೆಪ್ಪದಲ್ಲಿ ನೀರು ಬರ್ತಾ ಇತ್ತು. ಓಯ್ಯಪ್ಪ, ಇದ್ರಲ್ಲೂ ಬರುತ್ತಾ? ಏನು ವಾಟ್ರಾ? ಬ್ಯಾಗ್ ಮಿಡಲ್ ಅಲ್ಲಿ ಇಟ್ಕೊಳ್ಳಿ, ಬಟ್ಟೆ ನಮ್ದೆಲ್ಲ ಬ್ಯಾಗು. ಬಾಹುಬಲಿ ಬಾಹುಬಲಿ. ಹೊಗೆನಕಲ್ಲಿಗೆ ಬಂದೀವಿ ನೀವೆಲ್ಲ ಆಡಕ್ಕೆ. ನೋಡಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನಾನು ಗಿಚ್ಚಿಗಿಲಿ ಎಮ್ಮಿ ಸರ್ಕಲ್ ಹಾಕ್ಬೇಕಾರೆ ಮಾಡ್ತಾರೆ. So elegant, like wow. Oh my god, ಅಲ್ಲೇನ್ ಮಾಡ್ತಾರೆ ಕಲ್ಲು ಮಧ್ಯ? ಏನಕ್ಕೆ? ಅಲ್ಲ ಅಲ್ಲಿ ಹಗ್ಗ ಕಟ್ತಿರೋದು? ಬರ್ತಲ್ಲ ಮೇಲ್ಕಡೆ ಬರುವುದಿಲ್ಲ. ಓಹೋ ಓಕೆ. ಕೆಳಗಡೆ ಕಲ್ಲಿದೆ ನೋಡ್. ಬತ್ತ್ಯಾ ನೋಡ್ಕೊಂಬತ್ತ್ಯಾ? ಬಾಹುಬಲಿ ತರ ಇದೆಲ್ಲ ಮೇಲೆ. ನ್ಯಾಚುರಲ್ ನೊರೆ ನೋಡ. ಅದು ನ್ಯಾಚುರಲ್ ನೊರೆನೆ, ಇನ್ನೇನು ನ್ಯಾಚುರಲ್ ನೊರೆ ಅಲ್ಲ ಅನ್ನೋದು. ಸಾರಿ ಸರ್ಫ್ ಎಕ್ಸೆಲ್. ನಿನ್ ಫೋನಲ್ಲಿ ತೆಗಿ ಮಾರಯ್ಯ. ತೆಗಿತಾ ಇದ್ದೀನಿ ನಾನು. ಆ ಪಕ್ಕನೇ ಮಸಾಜ್ ಮಾಡ್ತಾರೆ. ಜೈ ನವ ಕುಶ. ನಮ್ಗೆ ಹಾಕಿದ್ರ? Oh my god guys, Yes. Here. ಇಪ್ಪೋ. Oh my god, ಇವಾಗಲೇ 50 ಅಡಿ. 50 feet. 50 ಅಡಿ ಅಂದ್ರೆ ನಾವು ಇರೋದೇ 5.25 ಅಡಿ. ರೆಡಿ ಇರ್ತೀವಿ. 50 ಅಡಿ ಎಷ್ಟು ಅಣ್ಣ ದುಬಾರಲ್ಲಿ ನೀರಿಗೆ ಬಿದ್ದಿದ್ದಲ್ಲ, ಅದು ಎಷ್ಟು ಅಡಿ ಅಂತ ಗೊತ್ತಾ? ಅದು ದುಬಾರಲ್ಲಿ ದುಬಾರಿಯಲ್ಲಿ ಐತೆ. ಫ್ರಂಟಿಂದ ಮಾಡೋ, ಬ್ಯಾಕಿಂದ ಏನು ಮಾಡ್ತಾ ಇದ್ದೀವಿ? ಮುಂದಕ್ಕೆ ಓಕೆ, ಇದೇನು ಶಾಪ್ ಇದು? ವಾಟರ್ ಶಾಪಾ? ಸುಂಡಲ್ ಅಣ್ಣ ಒಂದು ಬಿಸಿ ಅವ್ರ ಸುಂಡಲ್ ತಾಣ. ವಿಡಿಯೋ ಮಾಡ, ಇದು ಮಾಡ ವಿಡಿಯೋನ. ಇದು ಮಾಡಪ್ಪ ಸ್ವಾಮಿ. ಮೇಕ್ ಇಟ್ ಇನ್ ಪೋರ್ಟ್ರೇಟ್ dude. ಎಸ್ ನಂದು ಮಾಡ ಯೂಟ್ಯೂಬ್ಗೆ. ಮೇಕ್ ಇಟ್ ಪೋರ್ಟ್ರೇಟ್, ನಾಟ್ ಇನ್ ಲ್ಯಾಂಡ್ಸ್ಕೇಪ್. ಲ್ಯಾಂಡ್ಸ್ಕೇಪ್ ಬೇಕು ನನಗೆ. ಸಾಯಂಕಾಲ 7 ಮಣಿ ವರೆಗೂ ஒரு 5 மணி வரைக்கும் 5 நீங்க
ಬೋಟಿಂಗ್ ಇದೆ ஒரு 3/4 மணி நேரம் 1 மணி நேரம் ಕೊಡಿ ವಿಡಿಯೋ ಕಷ್ಟಪಡ್ತಿರೋದು ಅಣ್ಣ ಆಮೇಲೆ ಸೇರು ಆಮೇಲೆ ಅಲ್ಲಿ ಮಸಾಜಲ್ಲಿ ನಾನು ಮಸಾಜ್ ಇವಾಗ ಮಾತಾಡಿ ಅಂತ ಅದರಲ್ಲೂ ಸೇರು 50-50 ಅವ್ರು ಬಾಡಿಗೆ ಮಾಡ್ತಾರೆ, ನೀನು ಇದು ಕೈ ಇದೆಲ್ಲ ಅದು ಮಾಡು, ವಿಡಿಯೋ ಆಗ್ತದೆ. ನೋ ಬ್ಯಾಡ್ ವರ್ಡ್ಸ್. ಮಸಾಜಲ್ಲೂ ಈ ಕಡೆ ಹೋಗುತ್ತೆ, ಅದೇ ನೀರು ಈ ಕಡೆ ಹೋಗುತ್ತೆ, ಬರುವಾಗ ಆಪೋಸಿಟ್. ಓಕೆ ಕರೆಕ್ಟ್ ಬರುವ ಆವಾಗ ಇವ್ನು ಮಾಡಿದ್ರೆ ಅವಾಗ ಶೇರ್ ಕೊಡಿ. ಮೇಲೆ ತನಕ ಪುತ್ತೂರು ಹುಡುಗ ಹೊಡೆ ಅಡ್ರ 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 100 ರೂಪಾಯಿ ಸಂದೀಪ 100 ರೂಪಾಯಿ ಹೊಡಿಯೋ ತಿರ್ಸೋ ಏಯ್ ತಿರ್ಸಲೆ ತಿರ್ಸೋ ಜೋರಕ್ಕೆ ಕಮಾನ್ ಸಂದೀಪ್ ಇನ್ನು ನೀನ್ ಜಿಮ್ ಬಾಡಿ ಅಂತ ಇವತ್ತು ತೋರಿಸ್ಬೇಕು. ತಿರ್ಸೋ ಇನ್ನು ಹೊಡಿ ಸಂದೀಪ ಸಂದಿಯಲ್ಲಿ ದೀಪ ನಂಗೆ ತಲಿಸುತ್ತೆ. 4 ಪೀಸ್ಗೆ 100 ರೂಪಾಯಿ. ಇದು ಆ ಕಡೆದೇನು ಫೀಸು? ಕ್ರ್ಯಾಬ್ ಅಲ್ಲ, ಚಿಕ್ಕ ಮೀನ್ ಕಣೋ, ಕೊಲ್ಲ ಸಾರು ಅಂತಾರೆ ನಮ್ಮ ಕಡೆಯಲ್ಲಿ. 2 3 4 5 6 ಚೆನ್ನಾಗಿದೆ ಅದು ಫಿಶ್. ಆಫರ್ ಇಲ್ಲ ಏನಕ್ಕೆ? ಹಾ ಸರಿ ನೆಕ್ಸ್ಟ್ ಟೈಮ್ ಬಾಡಿ ಮಸಾಜ್ ಆದಮೇಲೆ ಎಲ್ಲಿ ಸ್ನಾನ ಮಾಡ್ತಾರೆ. 6 shots till I'm feeling okay. I think